ಮಂಗಳೂರಿನ ಪ್ರಸಿದ್ಧ ಎಲೆಕ್ಟ್ರಾನಿಕ್ಸ್ ಮತ್ತು ಪೀಠೋಪಕರಣಗಳ ಮಳಿಗೆಯಾದ ವಿಕೆ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ವತಿಯಿಂದ ವಿಕೆ ಬಿಗ್ ವಿನ್ 19ನೇ ತಿಂಗಳ ಡ್ರಾ ಕಾರ್ಯಕ್ರಮವು ತೊಕ್ಕೊಟ್ಟುವಿನ ವಿಕೆ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ಮಳಿಗೆಯಲ್ಲಿ ನಡೆಯಿತು. ಒಂದೇ ಸೂರಿನಡಿಯಲ್ಲಿ ಗೃಹೋಪಯೋಗಿ ವಸ್ತುಗಳು ಸಿಗುವ ವಿಕೆ ಫರ್ನಿಚರ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಶೋರೂಮ್ನವರು ಗ್ರಾಹಕರಿಗಾಗಿ ಲಕ್ಕಿ ಡ್ರಾ ಕಾರ್ಯಕ್ರಮವನ್ನು ಆಯೋಜಿಸಿದ್ದು, 19ನೇ ತಿಂಗಳ ಡ್ರಾ ಕಾರ್ಯಕ್ರಮವು ತೊಕ್ಕೊಟ್ಟುವಿನ ವಿಕೆ ಫರ್ನಿಚರ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಮಳಿಗೆಯಲ್ಲಿ ನಡೆಯಿತು. 19ನೇ ತಿಂಗಳ ಡ್ರಾದಲ್ಲಿ ಪ್ರಥಮ ಬಹುಮಾನವು H238 ನಂಬರ್ನ ಕಣ್ಣೂರಿನ ಸುನಂದ ಪೂಜಾರಿಯವರು ವಿಜೇತರಾಗಿ ಸುಜುಕಿ ಜಿಕ್ಸರ್ ಸ್ಪೋರ್ಟ್ಸ್ ಬೈಕ್ ಅನ್ನು ಪಡೆದುಕೊಂಡರು. Okay. The first winner is H series na 238 number. Congratulations once again to the winner. H series na 238 number and once again congratulations. ದ್ವಿತೀಯ ಬಹುಮಾನವನ್ನು L201 ನಂಬರ್ನ ಕಾರವಾರದ ಹರಿಣಾಕ್ಷಿ ಅವರು ವಿಜೇತರಾಗಿದ್ದು ಸುಜುಕಿ ಜಿಕ್ಸರ್ ಸ್ಪೋರ್ಟ್ಸ್ ಬೈಕ್ ಅನ್ನು ಪಡೆದುಕೊಂಡರು. Yes. Right. So let's go to the second winner. Second winner ಯಾರು ಆಗ್ತಾರೆ ಅಂತ ನೋಡೋಣ. So the second luckiest winner is L series na 201 number. So L series na 201 number. Congratulations to the winner. ಅದೃಷ್ಟಶಾಲಿಗಳನ್ನು ಲಕ್ಕಿ ಡ್ರಾದ ಮೂಲಕ ಆಯ್ಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಮನೀಶ್ ಕುಮಾರ್, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪ್ರಜ್ವಲ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ವಿಕೆ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಏರ್ಪೋರ್ಟ್ ರಸ್ತೆಯ ಎಯಾಡಿ, ಕಲ್ಲಾಪು ತೊಕ್ಕೊಟ್ಟು, ಉರುವ ಚಿಲಿಂಬಿ ಹಾಗೂ ವಾಮಂಜೂರಿನಲ್ಲಿರುವ ವಿಕೆ ಫರ್ನಿಚರ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಮಳಿಗೆಗಳಿಗೆ ಭೇಟಿ ನೀಡಬಹುದು. ಹೆಚ್ಚಿನ ಮಾಹಿತಿಗಾಗಿ www.vkgroups.com ಅನ್ನು ಸಂಪರ್ಕಿಸಬಹುದು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ತೊಕ್ಕೊಟ್ಟು.